ತಿಂಗಳಿನಿಂದ ಅನಾರೋಗ್ಯದ ಕಾರಣ ನಡೆದಾಟಲಾಗದೆ ಗುಡಿಸಲಿನಲ್ಲಿ ಕಸದ ರಾಶಿಯಲ್ಲಿ ಬಿದ್ದುಕೊಂಡಿದ್ದು ತೀರಾ ದುರ್ವಾಸನೆಯಲ್ಲಿ ಅನಾಗರಿಕ ಬದುಕಿನಲ್ಲಿದ್ದ ನವೀನ್ ಪೂಜಾರಿ 58 ವರ್ಷದ ವ್ಯಕ್ತಿಯನ್ನು ಸಮಾಜ ಸೇವಕ ವಿಶು ಶೆಟ್ಟಿ ಅಂಬಲಪಾಡಿಯವರು ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ ಘಟನೆ ಅಂಬಲಪಾಡಿ ಪಂಚಾಯತ್ ವ್ಯಾಪ್ತಿಯ ಕಪ್ಪಿಟ್ಟು ಗ್ಲೋವಿಂಗ್ ಸ್ಟಾರ್ ಶಾಲೆ ಬಳಿ ನಡೆದಿದೆ. ರಕ್ಷಣಾ ಕಾರ್ಯದಲ್ಲಿ ಅಂಬಲಪಾಡಿ ಸೆಲೂನ್ ಮಾಲಕ ಸತೀಶ್ ಭಂಡಾರಿ ಹಾಗೂ ಉದ್ಯಾವರ ರಾಮದಾಸ್ ಪಾಲನ್ ಸಹಕರಿಸಿದ್ದಾರೆ. ಅನಾರೋಗ್ಯದ ವ್ಯಕ್ತಿಯು ಯಾವುದೇ ಕ್ಷಣದಲ್ಲಿ ಬೀಳಬಹುದಾದ ಗುಡಿಸಲಿನಲ್ಲಿ ಒಂಟಿ ಜೀವನ ಸಾಗಿಸುತ್ತಿದ್ದು, ನೆರೆಮನೆಯವರು ನೀಡಿದ ಆಹಾರದ ಪೊಟ್ಟಣಗಳು ಕೂಡ ಆತ ಸೇವಿಸದೆ ಹಾಗೆ ಇತ್ತು. ಸರಿಯಾದ ಆಹಾರ ಹಾಗೂ ಚಿಕಿತ್ಸೆ ಇಲ್ಲದೆ ವ್ಯಕ್ತಿ ತೀರಾ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದ್ದು, ಒಡಹುಟ್ಟಿದವರು ಬೇರೆ ಕಡೆ ಇದ್ದಾರೆಂಬ ಮಾಹಿತಿ ಇದೆ. ಸಂಬಂಧಪಟ್ಟವರು ಜಿಲ್ಲಾಸ್ಪತ್ರೆ ಉಡುಪಿ ಸಂಪರ್ಕಿಸಬೇಕಾಗಿ ಕೋರಲಾಗಿದೆ.